ಅಕ್ರಮ ಸಂಬಂಧಕ್ಕೆ ಅಡ್ಡಿಯಾಗಿದ್ದ ಪತಿಯನ್ನ ಪತ್ನಿ ತನ್ನ ಪ್ರಿಯಕರನಿಗೊಪ್ಪಿಸಿ ಕೊಲೆ ಮಾಡಿಸಿರುವಂತಹ ನೀಚ ಕೃತ್ಯವೊಂದು ನಡೆದಿದೆ. ಪ್ರಿಯಕರನೊಂದಿಗೆ ಪ್ಲಾನ್ ಮಾಡಿ ಪತಿಯೊಂದಿಗೆ ಬೈಕ್ನಲ್ಲಿ ದೇವಸ್ಥಾನಕ್ಕೆ ಹೊರಟ ಹಾಸಿನಿ ಪರ್ಸ್ ಬೀಳಿಸುವ ನೆಪದಲ್ಲಿ ತನ್ನ ಪತಿ ರಮೇಶ್ನನ್ನ ಹಂತಕರಿಗೆ ಒಪ್ಪಿಸಿದ್ದಾಳೆ. ಹಾಸಿನಿ ಮತ್ತು ರಮೇಶ್ಗೆ 2 ವರ್ಷದ ಹಿಂದೆ ವಿವಾಹವಾಗಿದ್ದು 1 ವರ್ಷದ ಹೆಣ್ಣು ಮಗು ಕೂಡ ಇದೆ. ಆದ್ರೆ ಈ ಪಾಪಿ ಪತ್ನಿಗೆ ತನ್ನ ಬಾಲ್ಯದ ಗೆಳೆಯ ಯುಗಂಧರ್ ಎಂಬಾತನೊಂದಿಗೆ ಅಕ್ರಮ ಸಂಬಂಧವಿತ್ತು. ಈ ಹಿನ್ನೆಲೆ ಪತಿಯನ್ನ ಕೊಲೆ ಮಾಡುವ ಉದ್ದೇಶದಿಂದ ಆತನನ್ನ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗಿದ್ದಾಳೆ. ಈ ವೇಳೆ ಪರ್ಸ್ ಬೀಳಿಸಿ ನಾಟಕವಾಡಿದ್ದು, ಬೈಕ್ ನಿಲ್ಲಿಸಿ ಪರ್ಸ್ ತರಲು ಹೋದ ಪತಿಯನ್ನ ಯುಗಂಧರ್ ಮತ್ತು ಆತನ 4 ಸಪ್ಲೈಯರ್ಸ್ ಬಲವಂತವಾಗಿ ಹಿಡಿದು ಪಕ್ಕದ ಅರಣ್ಯ ಪ್ರದೇಶಕ್ಕೆ ಎಳೆದೊಯ್ದು ಭೀಕರವಾಗಿ ಹತ್ಯೆ ಮಾಡಿ ಶವವನ್ನ ಕಾಡಿನಲ್ಲಿ ಎಸೆದಿದ್ದಾರೆ. ನಂತರ ಹಾಸಿನಿ ತನ್ನ ಮಗುವಿನ ಜೊತೆ ಗಂಡನ ಬೈಕ್ನಲ್ಲೇ ಪ್ರಿಯಕರ ಯುಗಂಧರ್ ಜೊತೆ ಕುಳಿತು ರೈಲು ನಿಲ್ದಾಣ ತಲುಪಿ ಅಲ್ಲಿಂದ ಪರಾರಿಯಾಗಿದ್ದಾಳೆ. ಇನ್ನು ಈ ಬಗ್ಗೆ ಹಾಸಿನಿಯ ತಾಯಿ ತನ್ನ ಮಗಳು ಮತ್ತು ಮೊಮ್ಮಗಳು ಕಾಣೆಯಾಗಿದ್ದಾರೆ ಎಂದು ಪೊಲೀಸರಿಗೆ ದೂರು ನೀಡಿದ್ದು, ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಸಿಸಿಟಿವಿ ದೃಶ್ಯಾವಳಿ ಪರಿಶೀಲಿಸಿದಾಗ ಈ ಅಸಲಿ ಸತ್ಯ ಬಯಲಾಗಿದೆ. ಈ ಘಟನೆ ಆಂಧ್ರ ಪ್ರದೇಶದಲ್ಲಿ ನಡೆದಿದ್ದು, ಕೂಡಲೇ ಪೊಲೀಸರು ಕಾಡಿನಲ್ಲಿದ್ದ ರಮೇಶ್ ಶವವನ್ನು ವಶಪಡಿಸಿಕೊಂಡು ಪಲಾಯನ ಮಾಡಿದ್ದ ಹಂತಕರನ್ನ ಬಂಧಿಸಿದ್ದಾರೆ.